ಕೊರಟಗೆರೆ ತಾಲೂಕಿನ ಹೊಳ್ಳವನಹಳ್ಳಿ ಹೋಬಳಿಯ ಇತಿಹಾಸ ಪ್ರಸಿದ್ಧ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹನುಮ ಜಯಂತಿ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಸುಮಾರು 5,000 ಇತಿಹಾಸ ಇರುವ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಹಾಗೂ ದೀಪದ ಸಂಭ್ರಮ ಕಾರ್ಯಕ್ರಮವನ್ನು ಅಕ್ಕಪಕ್ಕದ ಗ್ರಾಮಸ್ಥರಿಂದ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆಯಿಂದ ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನ ಭಕ್ತರಿಂದ ಮಾಡಲಾಗಿತ್ತು. ಸಂಜೆ ಲಕ್ಷ ದೀಪೋತ್ಸವಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದರು. ಇದೇ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಯ ಭಕ್ತರು ಹಾಜರಿದ್ದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ನನ್ನ ಹೆಸರು ಹರೀಶ್ ಅಂತೇಳಿ, ಇಲ್ಲೇ ಪಕ್ಕ ತಿಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಈ ಕ್ಯಾಮೇನಹಳ್ಳಿ ದೇವಸ್ಥಾನ 5,000 ವರ್ಷದ ಇತಿಹಾಸ ಇದೆ. ಇಲ್ಲಿ ನಾನು ಪ್ರತಿ ವಾರ ಶನಿವಾರ ಬಂದು ವಿಶೇಷ ಪೂಜೆಗಳು ಮಾಡಿಸ್ಕೊಂಡು ಹೋಗ್ತೀನಿ. ಮತ್ತು ಇವತ್ತು ಹನುಮ ಜಯಂತಿ ಇರೋದ್ರಿಂದ ವಿಶೇಷ ಪೂಜೆ ಇರ್ತೈತೆ. ಮತ್ತು ಇಲ್ಲಿ ಬಂದವರಿಗೆ ದೇವರ ಅನುಕೂಲ ತುಂಬ ಮಾಡಿದ್ದಾರೆ, ಅಷ್ಟು ಪವಾಡ ಇದೆ. ಬಂದು ಎಲ್ಲರೂ ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹೋಗ್ಬೋದು. ಮತ್ತು ಈ ದೇವಸ್ಥಾನಕ್ಕೆ ನಮ್ಮ ತಾತ ಪುರಾತನ ಕಾಲದಿಂದಲೂ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಆ ನಂಬಿಕೆ ಮೇಲಿಂದ ಅವತ್ತಿಂದ ಬರ್ತಾ ಇದ್ದೀನಿ. ಒಳ್ಳೆ ನನಗೆ ಶಕ್ತಿ ದೇವರು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ. ಇವತ್ತು ಹನುಮ ಜಯಂತಿ ಇರೋದ್ರಿಂದ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ. ಮತ್ತು ಹಂಗೆ 6:30 ಮೇಲೆ ಲಕ್ಷ ದೀಪೋತ್ಸವ ಇದೆ ಹಾಗೂ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಿದ್ದಾರೆ. ಬಂದು ಎಲ್ಲರೂ ಪಾತ್ರರಾಗಿ. ಇಲ್ಲಿ ಭಕ್ತರಿಗೆ ವಿಶೇಷವಾಗಿ ಸಂತಾನ ಭಾಗ್ಯ, ಮದುವೆ ಇತ್ಯಾದಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅವರು ಒಂದು ಬೆಣ್ಣೆ ಅಲಂಕಾರ ಆಗಿರ್ಬೋದು ಅಥವಾ ವಿಳೆಯದಲ್ಲಿ ಪೂಜೆ ಆಗಿರ್ಬೋದು, ಇದೇ ರೀತಿಯಾಗಿ ಮಧು ಅಭಿಷೇಕ ಆಗಿರ್ಬೋದು, ಅವರು ಹರಕೆ ಹೊತ್ಕೊಂಡು ಹೋಗ್ತಾರೆ. ಅವರು ಎಲ್ಲ ಒಂದು ಹರಕೆ ತೀರದ ಮೇಲೆ ಬಂದು ವಿಶೇಷವಾಗಿ ಸ್ವಾಮಿಗೆ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಗ್ರಹಾದಿ ದೋಷಗಳಿದ್ರೂ ಕೂಡ ಆ ದೋಷವನ್ನು ಕೇವಲ ಸ್ವಾಮಿಯ ದರ್ಶನದಿಂದಲೇ ಸ್ವಾಮಿ ಪರಿಹಾರ ಮಾಡ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ ಈಶ್ವರ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ರಿಂದ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಬಂದು ಆ ಸ್ವಾಮಿ ಸನ್ನಿಧಿಯಲ್ಲಿ ಸೇವೆ ಮಾಡಿ ಈಗಲೂ ಕೂಡ ಎಲ್ಲರೂ ಕೂಡ ಅನುಗ್ರಹವನ್ನು ಪಡೀತಾ ಇದ್ದಾರೆ. ಪ್ರತಿದಿನವೂ ದೇವಸ್ಥಾನ ತೆರೆದಿರುತ್ತೆ. ಪ್ರತಿದಿನ ನಿತ್ಯದಲ್ಲಿಯೂ ಕೂಡ ವರ್ಷ ಪೂರ್ತಿ ಇಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಇರುತ್ತದೆ. ಏಕಾದಶಿ ಮಾತ್ರ ಬರೀ ಒಂದು ನಿರ್ಮಾಲ್ಯ ನೀರಿನ ಅಭಿಷೇಕ ಇರುತ್ತದೆ. ಇನ್ನ ಮಿಕ್ಕಿ ದಿವಸ ಎಲ್ಲ ಕೂಡ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ನಿತ್ಯದಲ್ಲೂ ಕೂಡ ನಡ್ಕೊಂಡ್ ಬಂದಿದೆ. ಪ್ರತಿದಿನ ಯಾವ ಸಮಯದಿಂದ ಯಾವ ಸಮಯದವರೆಗೂ? ಪ್ರತಿದಿನ 8 ಗಂಟೆಯಿಂದ ಸುಮಾರು 9:00ವರೆಗೆ ಮೊದಲನೇ ಪೂಜೆ ಆಗುತ್ತೆ. ತದನಂತರದಲ್ಲಿ ಸಾಯಂಕಾಲ 7 ಗಂಟೆವರೆಗೂ ಕೂಡ ಯಾರೇ ಒಂದು ಭಕ್ತಾದಿ ಒಂದು ಸಣ್ಣ ಮಗು ಬಂದರೂ ಕೂಡ ಅವರಿಗೆ ನಾವು ಪೂಜೆಯನ್ನ ವಿಶೇಷವಾಗಿ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಧನುರ್ಮಾಸ ದ್ವಾದಶಿ ತಿಥಿಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆ ನಾವು ಮೊದಲನೇ ಪೂಜೆಯನ್ನು ಮಾಡ್ತೇವೆ. ಜೈ ಶ್ರೀರಾಮ್. ನನ್ನ ಹೆಸರು ಪ್ರಶಾಂತ್ ಮಲ್ನಾಡ್ ಅಂತೇಳಿ, ಹೊಳವನಹಳ್ಳಿ ಗ್ರಾಮಸ್ಥ. ಈಗ ಶ್ರೀ ಕ್ಯಾಮೇನಹಳ್ಳಿ ಕ್ಷೇತ್ರ ಆಂಜನೇಯ ಸ್ವಾಮಿಯ ಹನುಮ ಜಯಂತ್ಯೋತ್ಸವನ ಅದ್ದೂರಿ 4ನೇ ವರ್ಷದ ಜಯಂತ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಇದೇ ರೀತಿ ಸುತ್ತಮುತ್ತಲ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಉತ್ಸವದಲ್ಲಿ ಪ್ರಸಾದ ವಿನಿಯೋಗ ಇರ್ತದೆ. ಸಂಜೆ 6 ಗಂಟೆಗೆ ದೀಪೋತ್ಸವ ಇರ್ತದೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಸ್ವಾಮಿಯ ಮೆರವಣಿಗೆ ಕಾರ್ಯಕ್ರಮ ಕ್ಯಾಮೇನಹಳ್ಳಿ ಮತ್ತು ಹೊಳವನಹಳ್ಳಿಯ ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ಹಾಗೂ ಈ ಕ್ಯಾಮೇನಹಳ್ಳಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಅದಕ್ಕೂ ಕೂಡ ಸುತ್ತಮುತ್ತಲ ಗ್ರಾಮಸ್ಥರು ದನಗಳ ಜಾತ್ರೆ ಅದ್ದೂರಿಯಾಗಿ ನಡೀತದೆ. ರಾಜ್ಯದ ಮೂಲೆಗಳಿಂದ ಜನಗಳು ದನ ಕೊಂಡ್ಕೊಳ್ಳೋರು ನೋಡೋವಂಥ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ. ಎಂದಿನಂತೆ ಈ ಹನುಮ ಜಯಂತಿ ಉತ್ಸವಕ್ಕೆ ಎಲ್ಲರೂ ಶುಭ ಕೋರಬೇಕಾಗಿ ಕೇಳ್ಕೊಂತ ಸಂಜೆ 6:30ಕ್ಕೆ ಅದ್ದೂರಿಯಾಗಿ ದೀಪೋತ್ಸವ ಇರ್ತದೆ. ಸುಮಾರು ಒಂದು 3,000 ಜನ ದೀಪೋತ್ಸವಕ್ಕೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆ 3,000 ಜನಕ್ಕೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರ್ತದೆ. ಹಾಗೂ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಸಹ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ.